ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ 13,500 ಕೋಟಿ ರೂಪಾಯಿ ಉಂಡೆನಾಮ ತಿಕ್ಕಿ ಪರಾರಿಯಾದ ಭಾರತದ ವಂಚಕ ಮೆಹುಲ್ ಚೋಕ್ಸಿಯನ್ನ ಬೆಲ್ಜಿಯಂ ಕಾನೂನು ಪಾಲಕರು ಬಂಧಿಸಿದ್ದಾರೆ. ವಜ್ರದ ವ್ಯಾಪಾರಿ ಬ್ಯಾಂಕ್ ವಂಚಕ ಮೆಹುಲ್ ಚೋಕ್ಸಿ ಬಂಧನವಾಗಿರುವುದನ್ನು ಆತನ ವಕೀಲರಾದ ವಿಜಯ್ ಅಗರ್ವಾಲ್ ಕೂಡ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಭಾನುವಾರ ಮುಂಜಾವ ಸ್ಥಳೀಯ ಶನಿವಾರ ರಾತ್ರಿ ಮೆಹುಲ್ ಚೋಕ್ಸಿ ಬಂಧನ ಆಗಿರುವುದು ತಿಳಿದು ಬಂದಿದೆ. 65ರ ಚೋಕ್ಸಿ ಬಂಧನವನ್ನು ಸೋಮವಾರ ವಕೀಲರು ಅದನ್ನು ಖಚಿತಪಡಿಸಿದ್ದಾರೆ. ಬಂಧನದ ವಿರುದ್ಧ ಬೆಲ್ಜಿಯಂ ಕೋರ್ಟಿಗೆ ಅರ್ಜಿ ಸಲ್ಲಿಸುತ್ತಿದ್ದು, ಭಾರತದ ಗಡೀಪಾರು ಮನವಿಯನ್ನು ಪುರಸ್ಕರಿಸದಂತೆಯೂ ಕೇಳುವುದಾಗಿ ಕೂಡ ಚೋಕ್ಸಿಯವರ ವಕೀಲರು ಹೇಳಿದ್ದಾರೆ. ತೀವ್ರ ಕಾಯಿಲೆಗೆ ಒಳಗಾಗಿರುವ ನನ್ನ ಕಕ್ಷಿದಾರರು ವಿಮಾನ ಪ್ರಯಾಣ ಇತ್ಯಾದಿ ಮಾಡುವ ಸ್ಥಿತಿಯಲ್ಲಿಲ್ಲ ಎಂದು ಆ ವಕೀಲರು ಹೇಳಿದ್ದಾರೆ. ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯ ಈ ಬಗೆಗೆ ಪ್ರಕರಣ ತನಿಖೆ ನಡೆಸಿವೆ. ಚೋಕ್ಸಿಯವರ ಸೋದರಳಿಯ ನೀರವ್ ಮೋದಿ ಸಹ ಈ ಬ್ಯಾಂಕ್ ವಂಚನೆಯಲ್ಲಿ ಭಾಗಿಯಾಗಿದ್ದು, ಲಂಡನ್ನಲ್ಲಿ ಅಡಗಿರುವುದು ತಿಳಿದು ಬಂದಿದೆ. 2018ರ ಜನವರಿಯಲ್ಲಿ ಚೋಕ್ಸಿ ಮತ್ತು ನೀರವ್ ಮೋದಿ ದೇಶ ಬಿಟ್ಟು ಪರಾರಿಯಾಗಿದ್ದರು. ಆಂಟ್ವರ್ಪ್ನಲ್ಲಿ ಚೋಕ್ಸಿ ಮಡದಿ ಪ್ರೀತಿಯ ಜೊತೆಗೆ ವೀಸಾದಡಿ ನೆಲೆಸಿದ್ರು. Volkswagen Mangalore, Airport Road, Yeyadi, Mangalore. Volkswagen.